ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ. 3 ಲಕ್ಷದ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜರಿಂದ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಲಾಗಿದೆ. ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಈ ಕಳ್ಳತನ ನಡೆದಿದೆ. 3 ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿದೆ. ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸೆಪ್ಟೆಂಬರ್ 4ರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ದರು. ಮನೆಯ ವಾರ್ಡ್ರೋಬ್ನಲ್ಲಿ ಕಾಟನ್ ಬಾಕ್ಸ್ನಲ್ಲಿ ಹಣ ತೆಗೆದುಕೊಂಡು ವಿಜಯಲಕ್ಷ್ಮಿ ತಮ್ಮ ಮ್ಯಾನೇಜರ್ ನಾಗರಾಜ್ಗೆ ಹೇಳಿದ್ದರು. ಸ್ವಲ್ಪ ಹಣ ತೆಗೆದುಕೊಟ್ಟು ಉಳಿದ ಹಣವನ್ನ ಮ್ಯಾನೇಜರ್ ನಾಗರಾಜ್ ಅಲ್ಲೇ ಇಟ್ಟಿದ್ದರಂತೆ. ಅದೇ ದಿನ ಮೈಸೂರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತೆರಳಿದ್ದಾರೆ. ಮನೆಯ ಬೀಗವನ್ನ ತಾಯಿಗೆ ಕೊಟ್ಟು ಕೆಲಸದ ಮೇಲೆ ಮ್ಯಾನೇಜರ್ ನಾಗರಾಜ್ ಕೂಡ ಹೊರಗೆ ತೆರಳಿದ್ದಾರೆ. ಸೆಪ್ಟೆಂಬರ್ 7ರಂದು ವಿಜಯಲಕ್ಷ್ಮಿ ಬೆಂಗಳೂರಿಗೆ ವಾಪಸ್ಸು ಬಂದಿದ್ದಾರೆ. ಸೆಪ್ಟೆಂಬರ್ 8ರಂದು ವಾರ್ಡ್ರೋಬ್ನಲ್ಲಿ ಹಣ ನೋಡಿದಾಗ ನಾಪತ್ತೆಯಾಗಿತ್ತು. ಮನೆ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ದಾರೆ. ಬಳಿಕ ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಈಗ ಮ್ಯಾನೇಜರ್ ನಾಗರಾಜ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಹೀಗಾಗಿ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಸ್ನೇಹಿತರೆ, ಎಫ್ಐಆರ್ ಅನ್ನ ಯಾಕೆ ದಾಖಲಿಸಬೇಕು, ಎಲ್ಲಿ ದಾಖಲಿಸಬೇಕು, ಎಫ್ಐಆರ್ ನ ಅರ್ಥ ಏನು ಅನ್ನೋದನ್ನ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯವಾಗಿದೆ. ಎಫ್ಐಆರ್ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಅರ್ಥ. ಕನ್ನಡದಲ್ಲಿ ಹೇಳಬೇಕೆಂದ್ರೆ ಇದನ್ನ ಪ್ರಥಮ ಮಾಹಿತಿ ವರದಿ ಅಂತ ಕರೆಯಲಾಗುತ್ತದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೇ ಒಂದು ಅಪರಾಧ ನಿಮ್ಮ ಜೊತೆ ಆಗಲಿ ಅಥವಾ ನಿಮ್ಮ ಸುತ್ತಮುತ್ತ ಆದಾಗ ಅದನ್ನ ಪೊಲೀಸರಿಗೆ ತಿಳಿಸಿದಾಗ ಪೊಲೀಸರು ತಮ್ಮ ರೆಕಾರ್ಡ್ಸ್ ಬುಕ್ ನಲ್ಲಿ ಬರೆಯುವಂತಹ ಒಂದು ವರದಿಯನ್ನ ಎಫ್ಐಆರ್ ಅಂತ ಕರೆಯಲಾಗುತ್ತದೆ. ಹೌದು, ಯಾವುದೇ ಒಂದು ಅಪರಾಧ ತನಿಖೆ ಮಾಡೋಕೆ ಮೊದಲು ಬೇಕಾಗುವುದೇ ಎಫ್ಐಆರ್. ಎಫ್ಐಆರ್ ಇಲ್ಲದೆ ಯಾವುದೇ ಒಂದು ಅಪರಾಧ ತನಿಖೆಯನ್ನ ಮಾಡಲು ಸಾಧ್ಯವೇ ಇಲ್ಲ. ಇದು ಪೊಲೀಸರಿಗೆ ಸಾಕ್ಷಿಯನ್ನ ಸಂಗ್ರಹಿಸಲು ಮತ್ತು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಈಗ ಒಂದು ಪ್ರಶ್ನೆ ಬರುತ್ತದೆ, ಯಾರ್ಯಾರು ಎಫ್ಐಆರ್ ಅನ್ನ ದಾಖಲಿಸಬಹುದು ಅಂತ. ಸಾಮಾನ್ಯವಾಗಿ ಅಪರಾಧದ ಬಲಿಪಶುಗಳು ಅಂದ್ರೆ ವಿಕ್ಟಿಮ್ಸ್ ಅಥವಾ ಅಪರಾಧವನ್ನ ಪ್ರತ್ಯಕ್ಷ ನೋಡಿದಂತವರು ಅಥವಾ ಅಪರಾಧದ ಬಗ್ಗೆ ಸ್ವಲ್ಪನಾದ್ರೂ ತಿಳಿದವರು ಯಾರಾದ್ರೂ ಎಫ್ಐಆರ್ ಅನ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾವುದೇ ಒಂದು ಅಪರಾಧ ನಡೆದಾಗ ಎಫ್ಐಆರ್ ಅನ್ನ ಯಾವ ಪೊಲೀಸ್ ಠಾಣೆಯಲ್ಲಿ ದಾಖಲ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಪರಾಧ ನಡೆದ ಪ್ರದೇಶದ ವ್ಯಾಪ್ತಿಯನ್ನು ಹೊಂದಿರುವ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಈ ಎಫ್ಐಆರ್ ಅನ್ನ ದಾಖಲಿಸಬೇಕಾಗುತ್ತದೆ. ಯಾಕಂದ್ರೆ ಯಾವುದೇ ಒಂದು ಪೊಲೀಸ್ ಠಾಣೆಗೆ ತನ್ನದೇ ಆದಂತಹ ಒಂದು ವ್ಯಾಪ್ತಿ ಕೂಡ ಇರುತ್ತದೆ. ಈ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಗೆ ಹೋಗಿಯೇ ಎಫ್ಐಆರ್ ಅನ್ನ ದಾಖಲಿಸಬೇಕಾಗುತ್ತದೆ. ಈ ವ್ಯಾಪ್ತಿಗೆ ಸಂಬಂಧಪಟ್ಟ ಪೊಲೀಸರು ಎಫ್ಐಆರ್ ಅನ್ನ ಬರೆದುಕೊಂಡು ಆಮೇಲೆ ಅಪರಾಧ ಸಂಬಂಧಪಟ್ಟ ತನಿಖೆಯನ್ನ ಮಾಡಲು ಆರಂಭಿಸುತ್ತಾರೆ. ಅಷ್ಟಕ್ಕೂ ಪೊಲೀಸರು ಎಫ್ಐಆರ್ ಬರೆಯುವಾಗ ಏನೆಲ್ಲ ಪ್ರಶ್ನೆಗಳು ಕೇಳುತ್ತಾರೆ ಹಾಗೂ ಏನೆಲ್ಲ ತಮ್ಮ ಪ್ರಥಮ ವರದಿಯಲ್ಲಿ ಬರೆಯುತ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಹೌದು, ಎಫ್ಐಆರ್ ಬರೆಯುವಾಗ ಸಾಮಾನ್ಯವಾಗಿ ಅಪರಾಧ ನಡೆದ ಪ್ರದೇಶ, ಅಪರಾಧದ ವಿವರ, ದಿನಾಂಕ, ಸಮಯ ಮತ್ತು ಅಪರಾಧದ ಸ್ವರೂಪ ಅದರಲ್ಲಿ ಸೇರಿರುತ್ತದೆ. ಒಂದು ವೇಳೆ ಅಪರಾಧಿಯ ಬಗ್ಗೆ ಮಾಹಿತಿ ಕೂಡ ಇದ್ದರೆ ಅದನ್ನು ಕೂಡ ಎಫ್ಐಆರ್ ನಲ್ಲಿ ಸೇರಿಸಲಾಗುತ್ತದೆ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ಮಹಿಳೆ ಮೇಲೆ ಅತ್ಯಾಚಾರ ನಡೆದಾಗ ಅತ್ಯಾಚಾರ ನಡೆಸಿದಂತಹ ವ್ಯಕ್ತಿಯನ್ನ ಆ ಮಹಿಳೆ ಗುರುತು ಮಾಡಿದ್ದರೆ ಆ ವ್ಯಕ್ತಿಯ ಬಗ್ಗೆ ಆ ಮಹಿಳೆ ನೇರವಾಗಿ ಅವನ ಬಗ್ಗೆ ಅವನ ವಿವರವನ್ನ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ನಲ್ಲಿ ಕೊಡಬಹುದು. ಇದನ್ನ ಎಫ್ಐಆರ್ ನಲ್ಲಿ ಕೂಡ ಸೇರಿಸಲಾಗುತ್ತದೆ. ಒಮ್ಮೆ ಎಫ್ಐಆರ್ ದಾಖಲಾದ ನಂತರ ಪೊಲೀಸರು ಕಾನೂನುಬದ್ಧವಾಗಿ ಆ ವಿಷಯವನ್ನ ತನಿಖೆ ಮಾಡಬೇಕು ಹಾಗೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೂಡ ಕೊಡಬೇಕಾಗುತ್ತದೆ. ಎಫ್ಐಆರ್ ದಾಖಲಿಸಿದ ವ್ಯಕ್ತಿಗೆ ಅದರ ಒಂದು ಪ್ರತಿಯನ್ನ ಅಂದ್ರೆ ರಿಸಿಪ್ಟ್ ಅಥವಾ ಅಕ್ನಾಲೆಜ್ಮೆಂಟ್ ಅನ್ನ ಕೂಡ ಕೊಡಬೇಕಾಗುತ್ತದೆ. ಒಂದು ವೇಳೆ ಪೊಲೀಸರು ಎಫ್ಐಆರ್ ದಾಖಲೆ ಮಾಡಿದಾಗ ಪೊಲೀಸರಿಂದ ನೀವು ಅದರ ಒಂದು ಕಾಪಿಯನ್ನ ಪಡೆಯಬೇಕು ಮತ್ತು ಮುಂದಿನ ರೆಕಾರ್ಡ್ಸ್ಗಾಗಿ ಅದನ್ನ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನೆಂದರೆ ಎಫ್ಐಆರ್ ಎಷ್ಟು ದಿನಗಳವರೆಗೆ ಮಾನ್ಯವಾಗಿರುತ್ತದೆ ಅಂತ. ಭಾರತದಲ್ಲಿ ಪ್ರಥಮ ಮಾಹಿತಿ ವರದಿ ಅಂದ್ರೆ ಎಫ್ಐಆರ್ ನಿಗದಿತ ಮುಕ್ತಾಯ ದಿನಾಂಕ ಅಥವಾ ನಿಗದಿತ ಮಾನ್ಯತೆ ಅವಧಿಯನ್ನ ಯಾವತ್ತೂ ಹೊಂದಿರುವುದಿಲ್ಲ.
ಅದು ನಿರಂತರವಾಗಿ ಇದ್ದೇ ಇರುತ್ತದೆ. ಯಾವುದೇ ಒಂದು ಅಪರಾಧ ತನಿಖೆ ಮುಗಿಸಿ ಎಲ್ಲಿಯವರೆಗೆ ನ್ಯಾಯಾಲಯ ಅದಕ್ಕೆ ಒಂದು ತಾರ್ಕಿಕ ನಿರ್ಣಯವನ್ನ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಆ FIR ಮಾನ್ಯತೆ ಅಂದ್ರೆ ವ್ಯಾಲಿಡಿಟಿಯನ್ನ ಹೊಂದಿರುತ್ತದೆ. ಎಂತಹ ಸಂದರ್ಭದಲ್ಲಿ FIR ಅನ್ನ ದಾಖಲಿಸಲಾಗುತ್ತದೆ ಅಥವಾ ಎಂತಹ ಸಂದರ್ಭದಲ್ಲಿ FIR ಅನ್ನ ದಾಖಲಿಸಲಾಗುವುದಿಲ್ಲ ಅನ್ನುವುದು ಕೂಡ ಒಂದು ದೊಡ್ಡ ಪ್ರಶ್ನೆ. FIR ಅನ್ನ ಯಾವಾಗಲೂ ಗಂಭೀರ ಅಪರಾಧದ ಸಂದರ್ಭದಲ್ಲಿ ಮಾತ್ರ ದಾಖಲಿಸಲಾಗುತ್ತದೆ. ಹೌದು, ಗುರುತಿಸಬಹುದಾದಂತಹ ಗಂಭೀರ ಅಪರಾಧಗಳನ್ನ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ ಕೊಲೆ, ಅತ್ಯಾಚಾರ, ದರೋಡೆ, ಅಪಹರಣ, ಭೀಕರ ಹಲ್ಲೆ ಮುಂತಾದವುಗಳು ಕಾಗ್ನಿಸೇಬಲ್ ಅಫೆನ್ಸ್ ಆಗಿವೆ, ಅಂದ್ರೆ ಗಂಭೀರ ಅಪರಾಧಗಳಾಗಿವೆ. ಇಂತಹ ಅಪರಾಧಗಳಿಗೆ ಮಾತ್ರ FIR ಅನ್ನ ದಾಖಲೆ ಮಾಡಲಾಗುತ್ತದೆ. ಅಂದ್ರೆ ಯಾವುದೇ ಅಪರಾಧ ತಕ್ಷಣವೇ ಗುರುತು ಹಿಡಿಯಬಹುದಂತಹ ಗಂಭೀರ ಅಪರಾಧಗಳು ಇವುಗಳಾಗಿರುತ್ತವೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ವಾರಂಟ್ ಇಲ್ಲದೆ ಅಪರಾಧಿಯನ್ನ ಬಂಧಿಸಬಹುದು ಮತ್ತು ಮ್ಯಾಜಿಸ್ಟ್ರೇಟ್ ಅನುಮತಿ ಅಗತ್ಯವಿಲ್ಲದೆ ತನಿಖೆ ಕೂಡ ಮಾಡಬಹುದಾಗಿದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಪೊಲೀಸರು ದಾಖಲೆ ಮಾಡುವುದಿಲ್ಲ. ಇದಕ್ಕೆ ಮ್ಯಾಜಿಸ್ಟ್ರೇಟ್ ಅಥವಾ ಕೋರ್ಟಿನ ಅನುಮತಿ ಕೂಡ ಬೇಕಾಗುತ್ತದೆ. ಕೋರ್ಟ್ ಅನುಮತಿ ಪಡೆದ ನಂತರವೇ FIR ಅನ್ನ ದಾಖಲೆ ಮಾಡಬಹುದು. ಹಾಗಾದ್ರೆ ಅಂತಹ ಅಪರಾಧಗಳು ಯಾವುದು ಅಂತೀರಾ? ಹೌದು, ಇವುಗಳನ್ನ ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಕರೆಯಲಾಗುತ್ತದೆ. ಅಂದ್ರೆ ಇಂತಹ ಅಪರಾಧಗಳು ನೇರವಾಗಿ ಕಾಣಲು ಸಾಧ್ಯವಾಗುವುದಿಲ್ಲ ಮತ್ತು ಇಂತಹ ಅಪರಾಧಗಳು ಅಷ್ಟೊಂದು ಗಂಭೀರ ಕೂಡ ಆಗಿರುವುದಿಲ್ಲ. ಅಂದ್ರೆ ಇಂತಹ ಅಪರಾಧಿಗಳ ಮೇಲೆ ತಕ್ಷಣವೇ ಯಾವುದೇ ರೀತಿ ತನಿಖೆ ಮಾಡದಿದ್ದರೂ ಮುಂದಿನ ಬರುವ ದಿನಗಳಲ್ಲಿ ಇವುಗಳ ಮೇಲೆ ಆರಾಮವಾಗಿ ತನಿಖೆ ಮಾಡಬಹುದಂತಹ ಅಪರಾಧಗಳಾಗಿವೆ. ಉದಾಹರಣೆಗೆ ಹಲ್ಲೆ, ಹುಡುಗಿಯನ್ನ ಚುಡಾಯಿಸುವುದು, ಮಾನನಷ್ಟ ಮೊಕದ್ದಮೆ, ವಂಚನೆ, ಪಿಕ್ ಪಾಕೆಟ್, ಲಂಚ, ಚೆಕ್ ಬೌನ್ಸ್ ಹಾಗೂ ಇನ್ನು ಹಲವಾರು ಚಿಲ್ಲರೆ ಅಪರಾಧಗಳಿಗೆ ತಕ್ಷಣವೇ FIR ಬರೆಯಲು ಸಾಧ್ಯವಿಲ್ಲ. ಇದಕ್ಕೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಕೋರ್ಟ್ನ ಅನುಮತಿ ಪಡೆದೇ FIR ಅನ್ನ ದಾಖಲಿಸಬೇಕಾಗುತ್ತದೆ. ಹೀಗಾಗಿ ನೀವು ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು FIR ಅನ್ನ ಬರೆಯುವುದಿಲ್ಲ, ಬದಲಾಗಿ ಅವರು ತಮ್ಮ ರೆಕಾರ್ಡ್ ಬುಕ್ ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ ಅಷ್ಟೇ. ಇನ್ನು ದೂರುದಾರರಿಗೆ ನ್ಯಾಯಾಲಯವನ್ನ ಸಂಪರ್ಕಿಸಲು ಪೊಲೀಸರು ಈ ಸಂದರ್ಭದಲ್ಲಿ ಸಲಹೆ ಕೊಡುತ್ತಾರೆ. ಮೇಲಾಗಿ ನ್ಯಾಯಾಲಯದ ಆದೇಶವಿಲ್ಲದೆ ಪೊಲೀಸರು ಇಂತಹ ಅಪರಾಧದ ಮೇಲೆ ತನಿಖೆ ಆರಂಭಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಬಂಧಿಸಲು ಪೊಲೀಸರಿಗೆ ನ್ಯಾಯಾಲಯದಿಂದ ವಾರಂಟ್ ಕೂಡ ತೆಗೆದುಕೊಳ್ಳೋದು ಅಗತ್ಯವಾಗಿರುತ್ತದೆ. ವಾರಂಟ್ ಇಲ್ಲದೆ ಪೊಲೀಸರು ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಂತ ಬಂಧಿಸಲು ಸುಮ್ಮನೆ ಸಾಧ್ಯವಿಲ್ಲ. ಹೀಗಾಗಿ ನೀವು ಹಲವಾರು ಸಿನಿಮಾಗಳಲ್ಲಿ, ಹಲವಾರು ಘಟನೆಗಳಲ್ಲಿ ಇಂತಹ ಒಂದು ಸೀನ್ಗಳನ್ನ, ಘಟನೆಗಳನ್ನ ನೋಡಿರಬಹುದು. ಕೆಲವೊಮ್ಮೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಲು ಅವರ ಮನೆಗೆ ಹೋದಾಗ ಆ ವ್ಯಕ್ತಿ ನಿಮ್ಮ ಬಳಿ ವಾರಂಟ್ ಇದೆಯಾ ಅಂತ ಪ್ರಶ್ನೆಯನ್ನ ಕೇಳೋದು ನೀವು ಕೂಡ ನೋಡಿರುತ್ತೀರಾ, ಕೇಳಿರುತ್ತೀರಾ. ಕೆಲವೊಮ್ಮೆ ಗುರುತಿಸಲಾಗದಂತಹ ಅಪರಾಧಗಳು ಅಂದ್ರೆ ಕಡಿಮೆ ತೀಕ್ಷ್ಣತೆ ಹೊಂದಿರುವಂತಹ ಅಪರಾಧಗಳನ್ನ ಎರಡೂ ಪಕ್ಷಗಳು ರಾಜಿ ಅಥವಾ ಇತ್ಯರ್ಥಕ್ಕೆ ಪೊಲೀಸರೇ ಅಥವಾ ಕೋರ್ಟುಗಳೇ ಅವಕಾಶ ಕೂಡ ಮಾಡಿಕೊಡಬಹುದು. ಆದರೆ ಒಮ್ಮೆ FIR ಬರೆದ ಮೇಲೆ ಆ ಪೊಲೀಸ್ ಠಾಣೆ ಹಾಗೂ ಪೊಲೀಸರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಅಪರಾಧವನ್ನ ನಿರ್ದಿಷ್ಟ ಅವಧಿಯಲ್ಲಿ ಅದಕ್ಕೆ ಪರಿಹಾರ ಮಾಡಿಕೊಡಬೇಕಾಗುತ್ತದೆ. ಹೀಗಾಗಿ FIR ಬರೆಯುವ ಮೊದಲು 10 ಸಾರಿ ಯೋಚನೆ ಮಾಡಿ ಪೊಲೀಸರು FIR ಅನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ. ಹಾಗೂ ನೀವು ಕೂಡ ಕಂಪ್ಲೇಂಟ್ ಕೊಡುವಾಗ FIR ಬರೆಯಬೇಕು ಬೇಡೋ ಅನ್ನೋದನ್ನ 10 ಸಾರಿ ಯೋಚನೆ ಮಾಡಿ ಕೊಡಬೇಕಾಗುತ್ತದೆ.